ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಜೊತೆ ಸಾಗುವ ಮಾತಿನ ಪಯಣಿಗ ವಿನೋದ್ ಕಡಂಬಾರು. ಪ್ರೇರಣೆಯ ಧ್ವನಿಯ ಮೊದಲ ಹೆಜ್ಜೆಗೆ ಸ್ವಾಗತ. ಸುಂದರವಾದ ಹೂವೊಂದು ಬೆಳ್ಳಂಬೆಳಗ್ಗೆ ಅರಳಿ ಮುಸ್ಸಂಜೆಯಾಗುತ್ತಿದ್ದಂತೆ ಮುದುಡಿ ಬಾಡಿ ಹೋಗುತ್ತದೆ. ಆದರೆ ಅದು ಹುಟ್ಟಿ ಸಾಯುವ ತನಕದ ಪ್ರತಿಕ್ಷಣವು ಮತ್ತೊಬ್ಬರ ಖುಷಿಗೆ ಕಾರಣವಾಗುತ್ತದೆ. ಆ ಹೂವಿನಂತೆ ನಾವಾಗೋದು ಕಷ್ಟ. ಆದರೂ ಬದುಕಿನ ಪಯಣದಲ್ಲಿ ನಮ್ಮವರಲ್ಲಿ ನಗು ತುಂಬಿಸುವ ಪುಟ್ಟ ಪ್ರಯತ್ನಕ್ಕೆ ಸಾಕ್ಷಿಯಾಗಬಹುದಲ್ಲವೇ? ದ್ವೇಷದಿಂದ ಕಟ್ಟಿದ ಗೋಡೆ ಎರಡು ಮನಸ್ಸುಗಳನ್ನು ಬೇರ್ಪಡಿಸಬಹುದು. ಆದರೆ ಪ್ರೀತಿಯಿಂದ ಕಟ್ಟಿದ ಗೋಪುರ ಅದೆಷ್ಟೋ ಮನಗಳಿಗೆ ಕಣ್ಮನ ಸೆಳೆಯುವ ಪ್ರತಿಬಿಂಬವಾಗಬಹುದು. ನಾನು ನನ್ನಿಂದಲೇ ಅನ್ನೋ ಕುರುಡು ಪ್ರಪಂಚದ ಮುಂದೆ ಎಷ್ಟೇ ದೊಡ್ಡ ಕನ್ನಡಿ ಇಟ್ಟರೂ ಪ್ರಯೋಜನವೇನು? ನಾವು ನಮ್ಮದೆನ್ನುವ ಪ್ರೀತಿಯ ಅರಮನೆಯ ಸೃಷ್ಟಿಸಿದರೆ ಅದೇ ಸ್ವರ್ಗ ಅಲ್ಲವೇ? ಹುಟ್ಟು ಸಾವಿನ ನಡುವೆ ಬೆಟ್ಟದಷ್ಟು ಚಿಂತೆ, ಸುಟ್ಟು ಹೋಗುವ ದೇಹದಲ್ಲಿ ನೂರಾರು ಕನಸುಗಳು. ಕಟ್ಟಿದ ಕನಸುಗಳನ್ನು ಸಾಕಾರಗೊಳಿಸಲು ಕೆಲವೊಮ್ಮೆ ಬೇಡದ ದಾರಿಗಳು. ಉಸಿರು ನಿಂತ ಕೆಲವೇ ಕ್ಷಣಕ್ಕೆ ದುರ್ವಾಸನೆ ಬೀರುವ ದೇಹವಿದು. ನಾನೇ ಅನ್ನೋದು ನಶ್ವರ. ನಿನ್ನೆಯ ದಿನ ಬರೀ ನೆನಪು ಅಷ್ಟೇ. ಇಂದಿನ ದಿನ ಇಂದಿಗೆ ಸಂಭ್ರಮ. ನಾಳೆಯ ದಿನ ನಮಗೆ ಸಿಕ್ಕರೆ ಅದುವೇ ಅದೃಷ್ಟ. ಸದ್ಗುಣ ಸನ್ನಡತೆಯಿಂದ ನೂರಾರು ಹೃದಯಗಳನ್ನು ಗೆದ್ದು ತಕ್ಷಣ ವಿರಮಿಸಿದರೂ ಎಂದೆಂದು ನಮ್ಮವರ ಮನದಲ್ಲಿ ನಾವು ಚಿರಂಜೀವಿಗಳಲ್ಲವೇ? 3 ದಿನದ ಜೀವನದ ಸಂತೆಯಲ್ಲಿ ಮರೆಯದೆ ಉಳಿದು ಹೋಗೋ ಮುತ್ತಿನಂತೆ ಮಿನುಗೋಣ. ನಮ್ಮನ್ನು ಅನುಸರಿಸಿ ನಡೆಯುವ ಹೆಜ್ಜೆಯನ್ನು ಈ ಜಗದೊಳಗೆ ಉಳಿಸಿ ಹೋಗೋಣ. ಧನ್ಯವಾದಗಳು.